ಕಲಬುರಗಿ ಜನರ ಬೆಂಬಲ ಕಾಂಗ್ರೆಸ್ಸಿಗಿದೆ. ಕಾಂಗ್ರೆಸ್ 27 ಸ್ಥಾನಗಳನ್ನು ಪಡೆದಿದೆ, ಬಿಜೆಪಿ 23 ಸ್ಥಾನಗಳನ್ನು ಪಡೆದಿದೆ, ಜೆಡಿಎಸ್ 4 ಸ್ಥಾನಗಳನ್ನು ಪಡೆದಿದೆ, ಪಕ್ಷೇತರರಿಗೆ 1 ಸ್ಥಾನ ಇದೆ. ಬಿಜೆಪಿ ವಿರೋಧಿ ಸದಸ್ಯರು 32ರಷ್ಟಿದ್ದಾರೆ. ಹೀಗಾಗಿ ದೇವೇಗೌಡರಿಗೆ ಕರೆ ಮಾಡಿ ಮಾತನಾಡಿದ್ದೇನೆ, ಕಾಂಗ್ರೆಸ್ ಪರ ಜನ ಬೆಂಬಲವಿರುವುದಾಗಿ ತಿಳಿಸಿದ್ದೇನೆ. ಎಲ್ಲೋ ವಿಶ್ವಾಸದ ಮೇಲಷ್ಟೇ ನಡೆಯುತ್ತದೆ. ಮೇಯರ್ ಸ್ಥಾನದ ಬಗ್ಗೆ ಸ್ಥಳೀಯ ನಾಯಕರು ತೀರ್ಮಾನಿಸುತ್ತಾರೆ. ಬಕ್ರೀದ್ ಮೇ ಬಚ್ಚೆಂಗೆ ತೋ ಮೊಹರಂ ಮೇ ನಾಚೆಂಗೆ ಎಂದ ಖರ್ಗೆ ಮೇಯರ್ ಸ್ಥಾನ ನೀಡುವ ಕುರಿತ ಪ್ರಶ್ನೆಗೆ ಖರ್ಗೆ ಅವರು ಮಂಗಳೂರಿನಲ್ಲಿ ಈ ರೀತಿ ಉತ್ತರಿಸಿದ್ದಾರೆ. ಈಗ ಜನರ ಬೆಂಬಲ ಕಾಂಗ್ರೆಸ್ಗಿದೆ. 27 ಸೀಟು ನಾವು ಗೆದ್ದಿದೆ, 23 ಸೀಟು ಬಿಜೆಪಿ ಗೆದ್ದಿದೆ, 4 ಸೀಟು ಜೆಡಿಎಸ್ ಗೆದ್ದಿದೆ, 1 ಸೀಟು ಇಂಡಿಪೆಂಡೆಂಟ್ ಗೆದ್ದಿದೆ. ಅಂದ್ರೆ ಆಲ್ ಸೆಕ್ಯುಲರ್ ಫೋರ್ಸಸ್ ಅಥವಾ ಅಗೇನಿಸ್ಟ್ ಬಿಜೆಪಿ, ಐ ಕ್ಯಾನ್ ಸೇ ಅಗೇನಿಸ್ಟ್ ಬಿಜೆಪಿ ಎಷ್ಟು ಜನ ಇದ್ದಾರೆ? 32 ಜನ. ಫಾರ್ ಬಿಜೆಪಿ 23 ಜನ. ಮತ್ತೆ ಯಾರಿಗೆ ಬೆಂಬಲ ಕೊಡಬೇಕು? ಅದಕ್ಕೆ ನಾನು ದೇವೇಗೌಡರಿಗೆ ಕೇಳಿದೆ, ಇಷ್ಟೊಂದು ಜನ ನಮಗೆ ನಾನ್ ಬಿಜೆಪಿ ಜನ ಸಪೋರ್ಟ್ ಮಾಡಿ ಇವ್ರು ಇರಲಿ ಅಂತ ಹೇಳಿ ಕೊಟ್ಟಾಗ ಅದಕ್ಕೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಫೋನ್ ಮಾಡಿದ್ದೆ ನಿಜ ಅವರಿಗೆ.